ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ 32 ಕಂದಾಯ ಗ್ರಾಮಗಳ ನಗರಾಸ್ತಿ ಮಾಲೀಕತ್ವದ ದಾಖಲೆಯನ್ನ ನೋಂದಾವಣೆ ಪ್ರಕ್ರಿಯೆ ಕಡ್ಡಾಯಗೊಳಿಸಲಾಗುವುದೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಹೇಳಿದರು. ಈ ಕುರಿತು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾನಗರ ವ್ಯಾಪ್ತಿಯಲ್ಲಿ ಬರುವ 32 ಕಂದಾಯ ಗ್ರಾಮಗಳನ್ನು 6 ವಲಯಗಳಾಗಿ ಮತ್ತು 30 ಸೆಕ್ಟರ್ಗಳಾಗಿ ವಿಂಗಡಿಸಲಾಗಿದೆ ಎಂದು ತಿಳಿಸಿದರು. ಪಿಆರ್ ಕಾರ್ಡ್ಗಳಲ್ಲಿ ವಿಷಯಗಳನ್ನು ಆದಷ್ಟು ಸರಳೀಕರಣಗೊಳಿಸಿದ್ದು, ಸಾರ್ವಜನಿಕರು ಆದಷ್ಟು ಬೇಗ ಯುಪಿಒಆರ್ ಮಾಡಿಕೊಳ್ಳೆ ಕೊನೆಯ ಸಮಯದವರೆಗೆ ಕಾಯಬೇಡಿ ಎಂದು ಜಿಲ್ಲಾಧಿಕಾರಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ಮುಂಚೆ ಒಂದು ಅಬ್ಜೆಕ್ಷನ್ಸ್ ಕ್ವಾಲಿಫೈ ಮಾಡಬೇಕಾಗುತ್ತೆ ಬೈ ಪ್ರಾಸೆಸ್. ಸೊ ಅದು ಒಂದು 30 days ಒಂದು ಅಬ್ಜೆಕ್ಷನ್ ಕ್ವಾಲಿಫೈ ಮಾಡುವ ಒಂದು ಪ್ರಾಸೆಸ್ ಇದೆ. ಒಂದು ವೇಳೆ ಇಷ್ಟುವರೆಗೆ ಪ್ರಾಪರ್ಟಿ ಕಾರ್ಡ್ ಎಲ್ಲ ಮಾಡಿ ಇಟ್ಟಿದ್ರೆ ಯಾರಿಗೂ ಏನೂ ಸಮಸ್ಯೆ ಇಲ್ಲ, ಡೈರೆಕ್ಟ್ ಆಗಿ ಆ ಪ್ರಾಪರ್ಟಿ ಕಾರ್ಡ್ ಕೊಟ್ಟು ಅವರು ತಮ್ಮ ಟ್ರಾನ್ಸಾಕ್ಷನ್ಸ್ ಅನ್ನು ಮಾಡ್ಬೋದು. ಒಂದು ವೇಳೆ ನಾವು ಇನ್ನೂ ಮಾಡಿಲ್ಲ, ನಾವು ಬಹಳ 5 ವರ್ಷದಿಂದ ಇದು ಮಾಡಬೇಕಂತ ಹೇಳ್ತಾರೆ, ಮಾಡಿಲ್ಲ ಅಂದರೆ ನಮ್ಮ UPR ಆಫೀಸ್ಗೆ ಹೋಗಿ ಅವರ ಡಾಕ್ಯುಮೆಂಟ್ ಅನ್ನು ಕೊಟ್ಟು 30 days ಒಳಗಡೆ ಈ ಕಾರ್ಡ್ ಪಡೆಯಬಹುದು. ಸೊ ಹಾಗಾಗಿ November 1st ಇಂದ ಈ ಕಾರ್ಡ್ ಕಂಪಲ್ಸರಿ.